ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ವೀಕ್ಷಕರೇ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಒಂದು ಚರ್ಚೆ ಮಾಡ್ತಾ ಇದ್ದೇವೆ, ಒಂದು ವಿವರಣೆಯನ್ನು ಕೊಡ್ತಾ ಇದ್ದೇವೆ. ಅದು ವಿಶೇಷವಾಗಿರತಕ್ಕಂತಹ ಮಾರ್ಚ್ 22 ಅನ್ನುವ ಸಿನಿಮಾದ ಬಗ್ಗೆ. ವೀಕ್ಷಕರೇ, ತಾವೆಲ್ಲರೂ ಕೇಳಿದಿರಿ ಮಾರ್ಚ್ 22 ಅನ್ನುವಂಥ ಈ ಸಿನಿಮಾ ಏನಿದೆ, ಇದು ಸಾಕಷ್ಟು ಜನರ ಪ್ರಶಂಸೆಗೆ ಕೂಡ ಪಾತ್ರವಾಗಿದೆ. ಇದಕ್ಕೆ ಕಾರಣವೂ ಕೂಡ ಹಲವು ಕಾರಣ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂತ ಕೇಳಿದರೆ, ಬಹಳ ನಮ್ಮ ದೇಶದ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಉದ್ಯಮಿ, ಅದು ನಮ್ಮ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಹೆಸರು ಪಡೆದಂಥ BR ಶೆಟ್ಟಿ ಅವರ ಒಂದು ಪಾತ್ರ ಕೂಡ ಇದರಲ್ಲಿ ಬಹಳ ಗಮನಾರ್ಹವಾದಂಥ ಒಂದು ಚಿತ್ರವನ್ನು ಒಂದು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಂತಹ ಒಂದು ಮಾರ್ಚ್ 22 ಸಿನಿಮಾದ ಬಗ್ಗೆ ಬೇರೆ ಬೇರೆ ವೀಕ್ಷಕರು ಬೇರೆ ಬೇರೆ ಅಭಿಪ್ರಾಯಗಳನ್ನ, ಒಂದು ಉತ್ತಮವಾದಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಇತ್ತೀಚೆಗೆ ಒಂದು PVR ಥಿಯೇಟರ್ನಲ್ಲಿ ಒಂದು ಸಾರ್ವಜನಿಕವಾಗಿ ಬಹಳ VIP ಗಳಿಗೆ ಒಂದು ವಿಶೇಷವಾದಂತಹ ಒಂದು ಅವಕಾಶವನ್ನು ನೋಡಲಿಕ್ಕೆ, ಚಿತ್ರವನ್ನು ನೋಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಇದರಲ್ಲಿ ಸಾಕಷ್ಟು ನಮ್ಮ ರಾಜ್ಯದ ಗಣ್ಯಾತಿಗಣ್ಯರು ಅದನ್ನು ವೀಕ್ಷಣೆ ಮಾಡಿದ್ದಾರೆ, ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಈ ಅಭಿಪ್ರಾಯಗಳು ಏನಿದೆ, ಮಾರ್ಚ್ 22 ಅದರ ಬೆಳವಣಿಗೆಗೆ ಏನು ಪೂರಕ ಆಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಚತುರ್ಥಿಯ ಶುಭ ದಿನದಂದು ರಾಜ್ಯದಾದ್ಯಂತ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ಮಾರ್ಚ್ 22 ಕನ್ನಡ ಸಿನಿಮಾವನ್ನ ಸಚಿವರು, ಸಂಸದರು, ಶಾಸಕರು ಸೇರಿದಂತೆ ಹಲವಾರು ಗಣ್ಯರು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೂವೀಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಬ್ಯಾನರ್ನಡಿಯಲ್ಲಿ ಮಂಗಳೂರು ಮೂಲದ ದುಬೈ ಖ್ಯಾತ ಉದ್ಯಮಿ ಹರೀಶ್ ಶೇರೆಗಾರ್ ಹಾಗೂ ಅವರ ಧರ್ಮಪತ್ನಿ ಶರ್ಮಿಳಾ ಶೇರೆಗಾರ್ ನಿರ್ಮಿಸಿರುವ ಹಿರಿಯ ನಿರ್ದೇಶಕ ಕುಡ್ಲು ರಾಮಕೃಷ್ಣ ನಿರ್ದೇಶನದ ಮಾರ್ಚ್ 22 ಕನ್ನಡ ಸಿನಿಮಾವನ್ನ ಶನಿವಾರ ನಗರದ PVR ಟಾಕೀಸ್ನಲ್ಲಿ ನಗರದ ಹಲವಾರು ಗಣ್ಯರು ವೀಕ್ಷಿಸಿ ಚಿತ್ರದ ಬಗ್ಗೆ ಮೆಚ್ಚುಗೆ ಸೂಚಿಸಿ ಚಿತ್ರತಂಡಕ್ಕೆ ಶುಭ ಕೋರಿದ್ರು. ನಮ್ಮ ಜಿಲ್ಲೆಯಲ್ಲಿ ಸಾಮರಸ್ಯಕ್ಕೆ ತೊಡಕು ಕಾಣುತ್ತಿರುವ ಈ ದಿನಗಳಲ್ಲಿ ಸಾಮರಸ್ಯಕ್ಕೆ ಹತ್ತಿರವಾಗುತ್ತಿರುವ ಈ ಸಿನಿಮಾ ಯುವಕರಿಗೆ ಮಾರ್ಗದರ್ಶಕವಾಗಿದೆ. ಚಿತ್ರದಲ್ಲಿ ಪಾತ್ರವಹಿಸಿರುವ ಎಲ್ಲ ನಟರ ಅದ್ಭುತ ನಟನಾ ಕೌಶಲ್ಯದೊಂದಿಗೆ ನಿರ್ಮಾಪಕರು ಹಾಗೂ ನಿರ್ದೇಶಕರ ಕಾಳಜಿ ಹಾಗೂ ಕಠಿಣ ಪರಿಶ್ರಮದಿಂದ ಬಹಳ ಚೆನ್ನಾಗಿ ಮೂಡಿ ಬಂದಿರುವ ಈ ಸಿನಿಮಾವನ್ನ ಯುವಕರು ಸೇರಿದಂತೆ ಹೆಚ್ಚು ಹೆಚ್ಚು ಜನರು ನೋಡುವ ಮೂಲಕ ಸಾಮಾಜಿಕ ಸಾಮರಸ್ಯವನ್ನ ಕಾಪಾಡಿಕೊಳ್ಳಬೇಕು. ವರ್ತಮಾನ ದಿನಗಳಲ್ಲಿ ಸಾಮರಸ್ಯ ಕಡಿಮೆ ಆಗ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಈ ಒಂದು ಸಿನಿಮಾ ಒಂದು ಸಾಮರಸ್ಯದ ದೃಷ್ಟಿಯಲ್ಲಿ ಜನಸಾಮಾನ್ಯರಿಗೆ ಜಾತಿ ಧರ್ಮ ಭಾಷೆಗಿಂತ ಮನುಷ್ಯತ್ವ ಮೇಲು ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥ ಒಂದು ಸಿನಿಮಾ. ಭಾಳ ಚೆನ್ನಾಗಿ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಎಲ್ಲರೂ ಅತ್ಯುತ್ತಮವಾದ ನಟನೆಯನ್ನು ಕೂಡ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನಡೆಯತಕ್ಕಂಥ ಈ ಒಂದು ಸಾಮರಸ್ಯಕ್ಕೆ ಆಗ್ತಕ್ಕಂಥ ತೊಡಕುಗಳನ್ನು ಕಾಣುವಂಥ ಈ ದಿನಗಳಲ್ಲಿ ಸಾಮರಸ್ಯಕ್ಕೆ ಹತ್ತಿರ ಆಗ್ತಕ್ಕಂಥ ಈ ಒಂದು ಸಿನಿಮಾ ಯುವಕರಿಗೆ ಮಾರ್ಗದರ್ಶನ ಆಗ್ತಕ್ಕಂಥದ್ದು, ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಆಗ್ತಕ್ಕಂಥದ್ದು. ಪ್ರತಿಯೊಬ್ಬ ಯುವಕರು ಈ ಸಿನಿಮಾವನ್ನು ನೋಡ್ತಕ್ಕಂಥದ್ದು ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುತ್ತಾ, ಇದರಲ್ಲಿ ಪಾತ್ರವಹಿಸಿದವರು ಕೂಡ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ.
ನಿರ್ದೇಶಕರು, ನಿರ್ಮಾಪಕರ ಕೆಲಸನೂ ಕೂಡ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇದನ್ನು ಜನ ಹೆಚ್ಚಿಗೆ ನೋಡಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತೊಡಕಾಗ್ತಕ್ಕಂಥ ಸಾಮಾಜಿಕ ಸಾಮರಸ್ಯಕ್ಕೆ ತೊಡಕಾಗ್ತಕ್ಕಂಥ ಸಮಸ್ಯೆಗಳು ದೂರವಾಗಲಿ ಅಂತ ನಾನು ಈ ಸಂದರ್ಭ ಹೇಳ್ತಾ, ಈ ಸಿನಿಮಾವನ್ನು ಹೆಚ್ಚು ಜನ ನೋಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನೀನೇನು ಹೆದರ್ಬೇಡ. ನಿಮ್ಮ ಅಪ್ಪ ಅಲ್ಲ, ನಿಮ್ಮ ಜನ ಅಲ್ಲ, ಇಡೀ ಊರು ಬಂದ್ರು ನಾ ಇದ್ದೀನಿ. ರಾಜಕಾರಣಿಗ ಮದುವೆ ಅಂದ್ರು ಒಂದ, ತಿಥಿ ಅಂದ್ರು ಒಂದ. ಇಲ್ಲ ಸರಸ್ವತಿ, ರತನ್ ಸಿಂಗ್ ನಾನು ಊರಲ್ಲೆಲ್ಲ ಕಂಡು ಕಡೆ, ಊರಾಚೆ ಊರು ಸುತ್ತಮುತ್ತ ಹುಡುಕ್ತಾನೆ ಇದ್ದೀವಿ. ಇಂತಹ ಒಂದು ಊರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು ಹೌದು ಇದೆ. ತೂ ಏಕ್ ರಾಜಕಾರಣಿ, ನಿನಗ ಮಂದಿ ಮುಖ್ಯ, ನನಗ ಧರ್ಮ ಮುಖ್ಯ. ಧರ್ಮ ಇದ್ದ ಕಡೆ ಧರ್ಮ ರಕ್ಷಕರಿರ್ತಾರೆ, ದೇವರಿದ್ದ ಕಡೆ ದೇವಸ್ಥಾನ ಇರುತ್ತೆ. ತಾಯಿ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಗಂಡ ಹೆಣ್ಣ ಅಂತ ಬರೀ ಒಂದು ಗೋಲ್ಡ್ ಚೈನ್ ನ ಅಲ್ಲಾಡ್ಸಿ ಹೇಳ್ಬಿಟ್ಟಿದ್ದೀನಿ. ಸಕ್ಸಸ್. ಮಾರ್ಚ್ 22 ಚಲನಚಿತ್ರ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಚಿತ್ರ ನೋಡಿ ತುಂಬಾ ಖುಷಿಯಾಯಿತು. ಇದು ಎಲ್ಲರೂ ನೋಡಲೇಬೇಕಾದ ಚಿತ್ರ. ಒಂದು ಕಡೆ ನೀರಿನ ಮಹತ್ವ ಏನು ಎಂಬುದರ ಬಗ್ಗೆ ವಿಸ್ತಾರವಾಗಿ ತಿಳಿಸಲಾಗಿದೆ. ಇನ್ನೊಂದೆಡೆ ಹಿಂದೂ ಮುಸ್ಲಿಂ ಬಾಂಧವರು ಯಾವ ರೀತಿ ಇರಬೇಕು, ಸೌಹಾರ್ದತೆಯಿಂದ ಯಾವ ರೀತಿ ಬಾಳಬೇಕು ಎಂಬುದನ್ನ ಚಿತ್ರದ ಮೂಲಕ ಅದ್ಭುತವಾಗಿ ತೋರಿಸಲಾಗಿದೆ. ಮನಿನ ಬ್ಯಾಡ್ ಅಂತ ಬಿಟ್ಟು ಹೊಂಟವ್ರಿಗೆ ಫರ್ದ ಎದಕ ಫತ್ವಾ ಎದಕ? ಏನಾದರೂ ಮಾತಾಡುನಿ, ಮುಗಿಯುತ್ತಿದೆ ಹಾಯಿ ಸಂಜೆ. ನಾನೇನನು ಮಾತಾಡಲಿ, ಕುಣಿಯಂತಿದೆ ಕಾಲ್ಗೆಚ್ಚೆ. ಏನಿದು ರಾಜೀನಾಮೆ ಕೊಡ್ತಾ ಇದ್ದೀರಾ? ಅಂಥದ್ದೇನಾಯ್ತು? ಮಾರ್ಚ್ 22 ಮೂವಿ ನಾವೆಲ್ಲ ಸಚಿವರ ಜೊತೆ ನಾವೆಲ್ಲರೂ ಬಹುಶಃ ಎಲ್ಲ ಜನಪ್ರತಿನಿಧಿಗಳು ನೋಡಬೇಕಾದಂತಹ ಮೂವಿ. ಸೊ ನೋಡಿ ಬಹಳಷ್ಟು ಖುಷಿ ಆಯಿತು. ಬಹಳಷ್ಟು ಅತ್ಯುತ್ತಮವಾದ ಚಲನಚಿತ್ರ. ಯಾಕಂತ ಹೇಳಿದರೆ ನೀರಿನ ಮಹತ್ವ ಏನು ಅಂಥೇಳಿ ಒಂದು ಕಡೆಯಿಂದ ಗೊತ್ತಾದರೆ, ಹಿಂದೂ ಮುಸ್ಲಿಮರು ಯಾವ ರೀತಿ ಇರಬೇಕು, ಸೌಹಾರ್ದತೆಯಿಂದ ನಾವು ಯಾವ ರೀತಿ ಬಾಳ್ಬೇಕು ಅನ್ನೋದ್ರ ಬಗ್ಗೆ ನಾವಿವತ್ತು ನೋಡಿದ್ದೇವೆ. ಸೊ ಆದುದರಿಂದ ಮೂವಿ ಬಹಳಷ್ಟು ಚೆನ್ನಾಗಿದೆ. ಎಲ್ಲರೂ ಕೂಡ ಇದನ್ನು ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನಮಗೆ ನೀರು ಕೊಡೋದು ಗೊತ್ತು, ತಗೊಳ್ಳೋದು ಗೊತ್ತು. ನೋಡ್ತಾ ಇರಿ. ಮುತ್ತು ರತ್ನದ ಪ್ಯಾಟೆ, ಛಿದ್ರವಾಗಿದೆ ಕೋಟೆ, ಭೇದ ಭಾವದ ತೀಟೆ, ಜೀವ ಜೀವದ ಬ್ಯಾಟೆ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮ ಮುಂದುವರಿತಿದೆ. ಅದಕ್ಕೆ ಮೊದಲು ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮಾರ್ಚ್ 22. ಇದರ ಬಗ್ಗೆ ಇನ್ನಷ್ಟು ಗಣ್ಯರು ನಮ್ಮ ಜೊತೆ ಮಾತಾಡಿದ್ದಾರೆ. ಮಾರ್ಚ್ 22 ಯಾಕೆ ಉತ್ತಮವಾದಂತಹ ಸಿನಿಮಾ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ನೋಡ್ಕೊಂಬರೋಣ ಬನ್ನಿ.
ಜಲ, ವಾಯು ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹ ವಸ್ತು. ನೆಲವಿಲ್ಲದೆ ಮನುಷ್ಯ ನಿಲ್ಲಲು ಸಾಧ್ಯವಿಲ್ಲ. ವಾಯುವಿಲ್ಲದೆ ಮನುಷ್ಯ ಉಸಿರಾಡಲು ಸಾಧ್ಯವಿಲ್ಲ. ಅದೇ ರೀತಿ ಜಲವಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಗೂ ನೀರು ಅವಶ್ಯಕವಾಗಿ ಬೇಕು. ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿ ಬೇಕಾಗಿರುವ ನೀರನ್ನ ಉಳಿಸುವಲ್ಲಿ ತಮ್ಮ ಪಾತ್ರ ಏನೆಂಬುದನ್ನ ತಿಳಿಸಿರುವ ಈ ಚಿತ್ರವನ್ನ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ನೆಲ, ಜಲ, ವಾಯು ಇದು ಮನುಷ್ಯರಿಗೆ ಅತ್ಯಂತ ಅವಶ್ಯಕವಾದ ಒಂದು ವಸ್ತು. ನೆಲ ಇಲ್ಲದೆ ಮನುಷ್ಯ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಜಲ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ವಾಯು ಇಲ್ಲದೆ ಮನುಷ್ಯನು ಶ್ವಾಸ ತಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತ್ರೇತಾಯುಗದಲ್ಲಿ ರಾಮ, ದ್ವಾಪರ ಯುಗದಲ್ಲಿ ಕೃಷ್ಣ, ಈ ಕಲಿಯುಗದಲ್ಲಿ ಕೂಡ್ಲು ರಾಮಕೃಷ್ಣ ಅವರ ನಿರ್ದೇಶನದಲ್ಲಿ ನಮ್ಮ ಹರೀಶ್ ಶೇರಿಗಾರ, ನನ್ನ ಆಪ್ತ ಮಿತ್ರರ ನಿರ್ಮಾಪಕರು, ಅವರು ಇಂತಹ ಒಂದು ಒಳ್ಳೆಯ ಚಲನಚಿತ್ರವನ್ನು ನಮ್ಮ ಸಮಾಜಕ್ಕೆ ಕೊಟ್ಟದ್ದು ಬಹಳ ಒಂದು ಉತ್ತಮವಾದ ಸಾಧನ. ಏನೇ ಆದರೂ ನೀರು ಬೇಕಾದಂಥ ವಸ್ತು. ಇದು ಇಂತಹ ಒಂದು ಮಾರ್ಚ್ 22 ಚಲನಚಿತ್ರ ನಮ್ಮ ಎಲ್ಲ ಜನರಿಗೂ ಅತ್ಯಂತ ಅವಶ್ಯವಾದದ್ದು. ಎಲ್ಲರೂ ನೀರನ್ನು ಉಳಿಸಬೇಕಂತ ಕೋರಿಕೊಳ್ತಾ ನಾನು 2 ಮಾತುಗಳು ನಿಲ್ಲಿಸ್ತೇನೆ. ವೈವಿಧ್ಯಮಯ ಧಾರ್ಮಿಕ ನಂಬಿಕೆಗಳ ಹೊರತಾಗಿಯೂ ಇಲ್ಲಿ ಜನರು ಬಹಳ ಅನ್ಯೋನ್ಯತೆಯಿಂದ ಮತ್ತು ಸ್ನೇಹದಿಂದ ಬದುಕುತ್ತಿದ್ದಾರೆ. ಭಾರತೀಯೇತರ ಪ್ರಜೆ ಊಹಿಸಲು ಆಗದ ರೀತಿಯ ಸೌಹಾರ್ದತೆಯ ಬದುಕು ಇಲ್ಲಿ ಕಾಣಬಹುದು. ಆದಾಗ್ಯೂ ಹಿಂದೂಗಳು ಮತ್ತು ಮುಸಲ್ಮಾನರ ನಡುವಿನ ಸಂಬಂಧಕ್ಕೆ ಕೆಲವೊಮ್ಮೆ ಕೆಲವು ಪ್ರಚೋದನೆಗಳಿಂದಾಗಿ ಧಕ್ಕೆ ಬರುತ್ತಿರುವುದು ಕೂಡ ಸತ್ಯ. ದೇಶದ ಇತಿಹಾಸದಲ್ಲಿ ಇದು ದೊಡ್ಡ ಗಾಯದಂತಾಗಿದೆ. ಮಾರ್ಚ್ 22 ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಇದೇ ಮೊದಲ ಬಾರಿಗೆ ವಾಸ್ತವಿಕ ಪರಿಕಲ್ಪನೆಯೊಂದಿಗೆ ಅದ್ಭುತ ಕಥೆಯೊಂದನ್ನ ಜನ ಎಂದೆಂದಿಗೂ ನೆನಪಿಡುವಂತೆ ಮಾಡುವ ಪ್ರಯತ್ನವನ್ನ ಮಾಡಿದ್ದೇವೆ. ತುಂಬ ಖುಷಿಯಾಗಿದೆ. ರಾಜ್ಯಾದ್ಯಂತ ಒಳ್ಳೆಯ ಪ್ರತಿಕ್ರಿಯೆ ಬರ್ತಿದೆ ಈ ಸಿನಿಮಾಕ್ಕೆ. ಇವತ್ತು ಮಂಗಳೂರಿನಲ್ಲಿ ನಡೆದ ಶೋದಲ್ಲಿ ನಮ್ಮ ವಿತ್ತ ಮಿನಿಸ್ಟ್ರು ಮತ್ತು MLA ಅವರು ಬಂದರು. ತುಂಬ ಎಲ್ಲರಿಗೂ ಖುಷಿಯಾಗಿದೆ. ಸೊ ಐ ಆಮ್ ಹ್ಯಾಪಿ ದಟ್ ಒಂದು ಒಳ್ಳೆ ಚಿತ್ರ ನಮ್ಮ ಕನ್ನಡ ಚಿತ್ರಕ್ಕೆ ನೀಡಿದ್ದೇನೆ. ಒಂದು ಒಳ್ಳೆ ಹಿಂದೂ ಮುಸ್ಲಿಂ ಸಾಮರಸ್ಯ ಇರುವ ಇದೊಂದು ತುಂಬ ಚಿತ್ರ. ನೀರು ಮತ್ತು ಬದುಕು ಎಲ್ಲರಿಗಿಂತ ಬದುಕು ಮುಖ್ಯ, ಧರ್ಮಕ್ಕಿಂತ ಬದುಕು ಮುಖ್ಯ ಅಂತ ಹೇಳುವಂಥ ಮಾರ್ಚ್ 22. ಸೊ ಆಲ್ ಓವರ್ ಕರ್ನಾಟಕ ತುಂಬ ಚೆನ್ನಾಗಿ ನಡೀತಿದೆ. ಈಗಿನ ದಿನದಲ್ಲಿ ಎಲ್ಲ ಶೋ ಫುಲ್ ಹೋಗ್ತಿದೆ. ತುಂಬ ಸಂತೋಷ ಆಗ್ತಿದೆ ನೋಡಿ. ಜನ ಒಬ್ಬರಿಗೊಬ್ಬರು ಹೇಳಿ ಈ ಸಿನಿಮಾನ ನೋಡಬೇಕು, ಯಾಕೆಂದರೆ ಒಬ್ಬರದ್ದು ಪ್ರಚಾರ ಆಗಿ ಈ ಸಿನಿಮಾ ನಡೀಬೇಕು ಅಂತ ಹೇಳಿ ಎಲ್ಲರಿಗೂ ಬಂದಾಗ ತುಂಬ ಥ್ಯಾಂಕ್ಸ್. ದುಬೈನಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯ ಹೆಸರಾಂತ ಉದ್ಯಮಿ ಹಾಗೂ ಕನ್ನಡಿಗ ಪದ್ಮಶ್ರೀ ಡಾಕ್ಟರ್ BR ಶೆಟ್ಟಿ ಚಿತ್ರದ ಹಾಡೊಂದರಲ್ಲಿ ಕಾಣಿಸಿಕೊಂಡಿರುವುದು ವಿಶೇಷ. ಈ ಹಾಡು ಈಗಾಗಲೇ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಮುತ್ತು ರತ್ನದ ಪ್ಯಾಟೆ, ಛಿದ್ರವಾಗಿದೆ ಕೋಟೆ, ಭೇದ ಭಾವದ ತೀಟೆ, ಜೀವ ಜೀವದ ಬ್ಯಾಟೆ. ಓ ಮುತ್ತು ರತ್ನದ ಪ್ಯಾಟೆ, ಛಿದ್ರವಾಗಿದೆ ಕೋಟೆ, ಭೇದ ಭಾವದ ತೀಟೆ, ಜೀವ ಜೀವದ ಬ್ಯಾಟೆ. ನೀರು ಕಾಣದ ಊರಲ್ಲಿ, ನೂರು ದಾದ ನಾಡಲ್ಲಿ, ಕೂಡಿ ಬಾಳದೆ ಹೋದಲ್ಲಿ ನಾಶ, ವಿನಾಶ. ಮುತ್ತು ರತ್ನದ ಪ್ಯಾಟೆ, ಛಿದ್ರವಾಗಿದೆ ಕೋಟೆ. ನಿರ್ಮಾಪಕ ಹರೀಶ್ ಶೇರಿಗಾರ್ ಹಾಗೂ ಅಕ್ಷತರಾವ್ ಹಾಡಿರುವ ಪ್ರೀತಿಗೊಂದು ಸಲಾಂ ಅಂತ ಮನ್ಸು ಅಂತೈತೆ ಸುಮಧುರ ಹಾಡು ಬಹಳಷ್ಟು ಸದ್ದು ಮಾಡುವ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಪ್ರೀತಿಗೊಂದು ಸಲಾಂ ಅಂತ ಮನ್ಸು ಅಂತೈತಿ, ಪ್ರೀತಿ ಮಾಡ ಭಯ ಆದ್ರೂ ಚಂದ ಅನ್ಸೈತಿ. ಪ್ರೀತಿಗೊಂದು ಸಲಾಂ ಅಂತ ಮನ್ಸು ಅಂತೈತಿ,
ನನ್ನ ಖುಷಿಯು ನನ್ನ ಜ್ಯೋತಿ ನೀನು ಇದ್ರ ಮುಂದ ಗೆಲ್ವೈತಿ ಪ್ರೀತಿಗೊಂದು ಸಲಾಮಂತ ಮನ್ಸು ಅಂದೈತಿ ಪ್ರೀತಿ ಮಾಡೋ ಭಯ ಆದ್ರೂ ಚಂದ ಅನ್ಸೈತಿ. ಹರೀಶ್ ಶೇರ್ಗಾರರು ಮತ್ತು ಅವರ ಸಹವರ್ತಿಗಳು ಏನಿವತ್ತು ಮಾರ್ಚ್ 22 ಅಂತೇಳಿ ಏನೊಂದು ಸಿನಿಮಾ ಮಾಡಿದ್ದಾರೆ ಅದನ್ನು ಪೂರ್ತಿ ನೋಡಲಿಕ್ಕಾಗಲಿಲ್ಲ. ಆದರೆ ಏನು ಒಂದು ಅರ್ಧ ಗಂಟೆಯವರೆಗೆ ನಾನು ನೋಡಿದ್ದೇನೆ, ನಾವೆಲ್ಲ ಮಂತ್ರಮುಗ್ಧರಾಗಿದ್ದೇವೆ. ಮತ್ತು ಒಂದು ಬಹುಶಃ ಒಂದು ಇಡೀ ರಾಷ್ಟ್ರದ ಕೋಮು ಸಾಮರಸ್ಯದ ಬಗ್ಗೆ ಇದೊಂದು ಅಭೂತಪೂರ್ವವಾದಂಥ ಒಂದು ಪಿಕ್ಚರ್ ಆಗಿದೆ. ಬಹುಶಃ ಇದಕ್ಕೆ ಭಾಳ ಒಂದು ರೀತಿಯ ಒಂದು ಸಮಾಜದ ದರ್ಶನ ಇದೆ, ಧರ್ಮದ ಒಂದು ದರ್ಶನ ಇದೆ. ಇಂಥ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಭಾಳ ಧೈರ್ಯದಿಂದ ಸಾಹಸದಿಂದ ಇವತ್ತು ಕನ್ನಡ ಕಲಾ ಜಗತ್ತಿಗೆ ಮತ್ತು ಸಿನಿಮಾ ಜಗತ್ತಿಗೆ ನೀಡತಕ್ಕಂಥ ಹರೀಶ್ ಶೇರ್ಗಾರರು ಮತ್ತು ಅವರ ಸಂಗಡಿಗರಿಗೆ ನಾವು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಈ ಕರಾವಳಿ ಜಿಲ್ಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾತಿ ಮಧ್ಯೆ ದ್ವೇಷ ಹುಟ್ಟುವಂತಹ ಒಂದು ಚಿತ್ರಣ ಇರುವಂತಹ ಸಂದರ್ಭದಲ್ಲಿ ಇವತ್ತು ಮಾರ್ಚ್ 22 ಅಂತ ಹೇಳುವಂಥ ಚಿತ್ರ ಇವತ್ತು ಬಿಡುಗಡೆಗೊಂಡಿದೆ. ಬಹಳ ಅತ್ಯುತ್ತಮವಾದ ಚಿತ್ರಕಥೆಯನ್ನು ಹೊಂದಿರುವಂಥ ಈ ಚಿತ್ರ ಸಮಾಜದಲ್ಲಿ ಶಾಂತಿಯನ್ನು ತರಲಿಕ್ಕೆ ಇದರ ನಿರ್ದೇಶಕರು ಮತ್ತು ನಿರ್ಮಾಪಕರು ಬಹಳ ಒಳ್ಳೆಯ ಒಂದು ಚಿತ್ರಕಥೆಯನ್ನು ತಂದು ಜನರು ಈ ಭಾಗದಲ್ಲಿ ಹುಟ್ಟು ಸಾವು ಇದರ ಮಧ್ಯೆ ಬಹಳ ಶಾಂತಿಯುತವಾಗಿ ಈ ಭೂಮಿನಲ್ಲಿದ್ದುಕೊಂಡು ಆ ಶಾಂತಿಯ ಮೂಲಕ ತಮ್ಮ ಧರ್ಮವನ್ನು ಪ್ರೀತಿಸಿ ಇತರ ಧರ್ಮವನ್ನು ಗೌರವಿಸಬೇಕು ಅಂತ ಹೇಳುವಂತಹ ಒಂದು ಮಾತನ್ನು ತಿಳಿಸಿರುವಂತಹದ್ದು. ನಿಜಕ್ಕೂ ಈ ಚಿತ್ರ ಬಹಳ ಅಂದವಾಗಿ ಮೂಡಿಬಂದಿದೆ. ಇದರ ಮೂಲಕ ಜನರು ತಪ್ಪು ದಾರಿಗಳಲ್ಲಿ ಎಳೆಯುವಂತಹ ಜನರು, ಆ ಜಾತಿ ಮಧ್ಯೆ ಅಡ್ಡಗೋಡೆಯನ್ನಿಡುವಂತಹ ಮಂದಿ ಇವತ್ತು ಈ ಚಿತ್ರದ ಮೂಲಕ ಈ ಜಿಲ್ಲೆಗೆ ಆ ಕರಾಳವಾಗಿ ಬಂದಿರುವಂತಹ ಆ ಜಾತಿವಾದವನ್ನು ತಡೆದು ಆ ಜಾತ್ಯತೀತದ ಮೂಲಕ ಒಂದಾಗಿ ಬದುಕಲಿಕ್ಕೆ ಈ ಒಂದು ಚಿತ್ರಕಥೆ ಸಾರ್ಥಕವಾಗಿದೆ. ಆದ್ದರಿಂದ ಎಲ್ಲರೂ ಅದನ್ನು ವೀಕ್ಷಿಸಿ ಇದನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸಿನಿಮಾದ ಇತರ ಇಂಪಾದ ಹಾಡುಗಳು ಮನಸ್ಸಿಗೆ ಖುಷಿ ನೀಡುವ ಮೂಲಕ ಸಿನಿಪ್ರಿಯರಲ್ಲಿ ಕುತೂಹಲ ಮೂಡಿಸಿದೆ. ಈ ಚಿತ್ರ ಇನ್ನಷ್ಟು ಯಶಸ್ವಿಯಾಗಲಿ. ಗಾಳಿ ನೀರು ನೆಲ ಮುಗಿಲು ನೀನೇ ಕೊಟ್ಟವ ತಾನೆ, ಕೋಪ ತಾಪ ಹಸಿದೊಡಲು ನೀನೇ ಇಟ್ಟವ ತಾನೆ, ಬಾಳಿ ಸ್ವಭಾವವನು ಏಕೆ ಕಸಿದಿರುವೆ, ಕೂಡಿಸೋ ಸೇತುವೆಯ ಏಕೆ ಒಡೆದಿರುವೆ, ಮಾನವ ಅಳಿಯಲಿ ಅಂಧಕಾರ, ಪ್ರೇಮದಿ ಬೆಳಗಲಿ ಸೂರ್ಯ ಚಂದ್ರ, ಮುತ್ತು ರತ್ನದ ಪ್ಯಾಟೆ ಛಿದ್ರವಾಗಿದೆ ಕೋಟೆ, ಭೇದ ಭಾವದ ತೀಟೆ ಜೀವದ ಬ್ಯಾಟೆ. ದೂರದ ಕೊಲ್ಲಿ ರಾಷ್ಟ್ರದಲ್ಲಿ ಇದ್ದುಕೊಂಡು ಧರ್ಮದ ಬಗ್ಗೆ ವಿಶೇಷವಾದಂಥ ಕಾಳಜಿ ಇಟ್ಟುಕೊಂಡು ಈ ದೇಶದ ಸಮಸ್ಯೆದ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿ ಕೂಡ ನಮ್ಮ ಹರೀಶ್ ಶೇರ್ಗಾರ್ ಅವರು ಅದ್ಭುತವಾದಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಈ ದೇಶಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಕನ್ನಡ ಸಿನಿಮಾ, ಇದಕ್ಕೆ ಖಂಡಿತವಾಗಿಯೂ ಪ್ರಶಸ್ತಿ ಸಿಗುತ್ತದೆ. ಎಲ್ಲ ದೃಷ್ಟಿಕೋನದಲ್ಲಿಯೂ ಒಂದು ಯಶಸ್ಸನ್ನು ಕಂಡಂಥ ಸಿನಿಮಾ ಅನ್ನೋದು ನನ್ನ ಅಭಿಪ್ರಾಯ. ಅದು ನಟನೆ ಆಗಿರ್ಬೋದು ಅಥವಾ ಇಂಥ ಒಂದು ಕ್ಲಿಷ್ಟವಾದಂಥ ಇಂಥ ಒಂದು ಗಂಭೀರ ಚಿಂತನೆಯ ಸಿನಿಮಾ ಕೊಡಬೇಕಿದ್ರೆ ದೊಡ್ಡ ಎದೆಗಾರಿಕೆಯೂ ಬೇಕು. ಇದಕ್ಕೆ ಈ ಸಿನಿಮಾವನ್ನು ಎಲ್ಲರೂ ನೋಡಬೇಕು. ಯಾಕೆಂದರೆ ಈ ವಿಷಯ ಎಲ್ಲರಿಗೆ ತಲುಪಬೇಕು. ಯಾವುದೋ ಈ ದೇಶದ ದೊಡ್ಡ ಸಮಸ್ಯೆಯನ್ನು ಎತ್ತಿಕೊಂಡು ಧರ್ಮವನ್ನು ಯಾವುದೇ ದೃಷ್ಟಿಯಲ್ಲಿ ಅದನ್ನು ಉಳಿಸುವ ಮತ್ತು ಬೆಳೆಸುವ ಒಂದು ಪ್ರಕ್ರಿಯೆ ಕೂಡ ಈ ಸಿನಿಮಾದಲ್ಲಿ ನಡೆದಿದೆ. ಎಲ್ಲ ದೃಷ್ಟಿಯಲ್ಲಿಯೂ ಇದಕ್ಕೆ ಯಶಸ್ಸು ಸಿಗಬೇಕು, ಎಲ್ಲರೂ ನೋಡಬೇಕು. ಇದು ನಮ್ಮೆಲ್ಲ ಕನ್ನಡಿಗರ ಮತ್ತು ತುಳುವರ ಅಭಿಪ್ರಾಯ. ಏನಾದರೂ ಮಾತಾಡು ನೀ
ಸಂಜೆ ನಾನೇನನು ಮಾತಾಡಲಿ ಕುಣಿಯಂತಿದೆ ಕಾಲ್ಗೆಚ್ಚೆ. ಏನಿದು ರಾಜೀನಾಮೆ ಕೊಡ್ತಾ ಇದ್ದೀರಾ? ಅಂಥದ್ದೇನಾಯ್ತು? ನಮಗೆ ನೀರು ಕೊಡೋದು ಗೊತ್ತು, ತಗೊಳ್ಳೋದು ಗೊತ್ತು. ನೋಡ್ತಾ ಇರಿ. ಮುತ್ತು ರತ್ನದ ಪ್ಯಾಟೆ ಛಿದ್ರವಾಗಿದೆ ಕೋಟೆ, ಭೇದ ಭಾವದ ತೀಟೆ ಜೀವ ಜೀವದ ಬ್ಯಾಟೆ. ಈ ಮಾರ್ಚ್ 22 ನನ್ನ ದೋಸ್ತಿಯಾದ ಷೇರುಗಾರರು ಇದನ್ನು ರಿಲೀಸ್ ಮಾಡಿದ್ದಾರೆ. ಈ ಮಾರ್ಚ್ 22 ಅಂದರೆ ಈ ಪಿಕ್ಚರ್ನಲ್ಲಿ ನೋಡಿದಾಗಲೇ ಗೊತ್ತು. ಇದರಲ್ಲಿ ಜಲದ ಬಗ್ಗೆ ಸಾರ್ವಜನಿಕರಿಗೆ ತುಂಬ ಅನುಭವವನ್ನು ಕೊಟ್ಟಿದೆ ಈ ಪಿಕ್ಚರ್. ಮತ್ತು ಜಾತಿ ಧರ್ಮ ಇಲ್ಲ ಅಂತ ಹೇಳೋದಕ್ಕೆ ಇದೊಂದು ಇಷ್ಟರ ತನಕ ನಾನು ಕಂಡ ಪಿಕ್ಚರ್ನಲ್ಲಿ ಇದೊಂದು ಮಾದರಿಯ ಪಿಕ್ಚರ್ ಆಗಿದೆ. ಇನ್ನು ಇದಕ್ಕೆ ಸ್ವಲ್ಪ ಪಬ್ಲಿಸಿಟಿ ಅಗತ್ಯ ಉಂಟು. ತುಂಬ ಹಣ ಖರ್ಚು ಮಾಡಿದ್ದಾರೆ, ಆದರೆ ಅದಕ್ಕೆ ಬೇಕಾದ ಪಬ್ಲಿಸಿಟಿಯನ್ನು ಇನ್ನೂ ಕೂಡ ಮಾಡಿದೆ. ಇದು ಖಂಡಿತ ಇದರಲ್ಲಿ ಟ್ಯಾಕ್ಸ್ ಫ್ರೀ ಪಿಕ್ಚರ್ ಆಗ್ಬೋದಂತ ನನ್ನ ಅನಿಸಿಕೆ. ನಮಗೆ ನೀರು ಕೊಡೋದು ಗೊತ್ತು, ತಗೊಳ್ಳೋದು ಗೊತ್ತು. ನೋಡ್ತಾ ಇರಿ. ಮುತ್ತು ರತ್ನದ ಪ್ಯಾಟೆ ಛಿದ್ರವಾಗಿದೆ ಕೋಟೆ, ಭೇದ ಭಾವದ ತೀಟೆ ಜೀವ ಜೀವದ ಬ್ಯಾಟೆ. ಫಿಲಂ ಬ್ಯೂರೋ ಸ್ಪಂದನ ನ್ಯೂಸ್ ಮಂಗಳೂರು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.